ಹಲೋ ಫ್ರೆಂಡ್ಸ್, ಎಂಚೆಲ್ಲರು ಮಾತಾಡಿ ನಮಸ್ಕಾರ. ಇನಿ ಮನ್ಪುಗ ಗೋಳಿ ಪಜ್ಜದ ಒಂಜಿ ರೆಸಿಪಿ. ಎಣ್ಣೆ ಕಟ್ಟನ್ಕೊಡು ಮುಂಚಿ ಅಂತ ಕಾಯಿ ಮೊಸರು ಅಡ್ಡು ಮುಖಂತ ಶುಂಠಿ ಮುಖಂತ ಜೀರ ರುಚಿಗೆ ತಕ್ಕ ಉಪ್ಪು ಮತ್ತೆ ಮೊಸರು ಮತ್ತೆ ಮನ್ಪುರ ವಿಧಾನ ಈ ಐಟಮ್ ನೆಟ್ಕೊಳ್ಳೋದು. ಮೊಸರು ಲಗೋದು, ಜೀರ ಲಗೋದು, ಉಪ್ಪು ಪಾಡು ಸೋಡಾ ಒಯ್ಕ್ಲ ಸೋಡಾ ಪೂರ ಯೂಸ್ ಮಾಡ್ಬೋದು. ಒಮ್ಮೆ ಕಡಲೆ ಪುಡಿ ಪಾಡ್ದ ಒಂದು ಅರ್ಧ ಕಪ್ ಮತ್ತೆ ಅಂದಾಜು ಪಾಡ್ದು ಇದಕ್ಕೆ ಮೈದಾ ಮತ್ತೆ ನೀರು ಒಂದೇ ಮಾಡುವ ನೀರು ಗಟ್ಟಿ ಆಗೋದು ಸರಿ ಮಿಕ್ಸ್ ಅನ್ಕೊಂಡು ಮೇನ ಮಿಕ್ಸ್ ಮಾಡ್ತಾರೆ. ನಮ್ಮ ಮೂಜಿ ಗಂಟೆ ಕುಟ್ತೀವಿ ಗೋಳಿ ಬಜೆ ಬಿಟ್ಟರೆ ಮತ್ತೆ ಈ ಬಾಣಲೆ ಇರ್ತದೆ ಎಣ್ಣೆ ಬಾಡ್ತಾರೆ ನಮ್ಮ ಗೋಳಿ ಬಜೆ ಗೋಳಿ ಬಜೆ ಕಟ್ಕೊಂಡು ಅಷ್ಟೇ ಕಟ್ಕೊಂಡು ಸಾಫ್ಟ್ ಆದ ಬೈದುಂಡು ನಿಕ್ಲರ ಟ್ರೈ ಮಾಡ್ಲೆ ಈ ರೆಸಿಪಿ ನಿಕ್ಲೆ ಇಷ್ಟ ಅಂಡ ಲೈಕ್ ಮಾಡ್ಲೆ ಶೇರ್ ಮಾಡ್ಲೆ ಕಮೆಂಟ್ ಮಾಡ್ಲೆ ಬೊಕ್ಕ ಸಬ್ಸ್ಕ್ರೈಬ್ ಮಾಡ್ಲೆ ನಾನದೊಂದು ರೆಸಿಪಿ